ನಟಿ ಸಂಜನಾ ಗರ್ಲಾನಿಗೆ ಅಶ್ಲೀಲವಾಗಿ ಅವಾಚ್ಯವಾಗಿ ಸಂದೇಶ ಕಳಿಸಿದ್ದ ಆಡಂ ಬಿದ್ದಪ್ಪ ಅನ್ನೋ ವ್ಯಕ್ತಿಯನ್ನು ಇಂದಿರಾನಗರ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜನಪ್ರಿಯ ಫ್ಯಾಷನ್ ಡಿಸೈನರ್ ಕೊರಿಯೋಗ್ರಾಫರ್ ಪ್ರಸಾದ್ ಬಿದ್ದಪ್ಪ ಅವರ ಪುತ್ರ ಈ ಆಡಂ ಬಿದ್ದಪ್ಪ. ಇದೇ ಫೆಬ್ರವರಿ 25ರಂದು ರಾತ್ರಿ 10ರಿಂದ 12 ಗಂಟೆಯವರೆಗೆ ಸಂಜನಾ ಗರ್ಲಾನಿಯವರಿಗೆ ಆಡಂ ಬಿದ್ದಪ್ಪ ಅಶ್ಲೀಲ ಮೆಸೇಜ್ ಕಳಿಸಿದ್ದಾರೆ ಎಂಬ ಆರೋಪವಿದೆ. ಈ ಕುರಿತು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಟಿ ಸಂಜನಾ ಅವರು ದೂರು ನೀಡಿದ್ರು. ದೂರಿನ ಜೊತೆಗೆ ವಾಟ್ಸಪ್ ಚಾಟ್ ದಾಖಲೆಯನ್ನು ಕೂಡ ಸಂಜನಾ ಅವರು ನೀಡಿದ್ದಾರೆ. ಈ ದೂರಿನ ಆಧಾರದ ಮೇಲೆ ಇಂದಿರಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದ್ದು ಆಡಂ ಬಿದ್ದಪ್ಪನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಲಾಗುತ್ತಿದೆ. ಕೊಡಗಿನ ತನ್ನ ಹೋಮ್ ಸ್ಟೇನಲ್ಲಿದ್ದ ಆಡಂ ಬಿದ್ದಪ್ಪ ಅವನನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಸಂಜನಾ ಗರ್ಲಾನಿಯ ಆರೋಪವನ್ನು ಆಡಂ ಬಿದ್ದಪ್ಪ ತಳ್ಳಿಹಾಕಿದ್ದು, ತಾವು ಸಂಜನಾಗೆ ಯಾವುದೇ ರೀತಿಯ ಅಶ್ಲೀಲ ಅಥವಾ ಅವಾಚ್ಯ ಸಂದೇಶಗಳನ್ನು ಕಳಿಸಿಲ್ಲ ಎಂದು ಹೇಳಿದ್ದಾರೆ. ಇದರ ಜೊತೆಗೆ ತಮ್ಮ ವಾಟ್ಸಪ್ ಚಾಟ್ಗಳನ್ನು ಆಡಂ ಬಿದ್ದಪ್ಪ ಡಿಲೀಟ್ ಮಾಡಿದ್ದಾರೆ ಎಂದು ಹೇಳಲಾಗ್ತಿದೆ. ಸಂಜನಾ ಗರ್ಲಾನಿ ನೀಡಿರುವ ದಾಖಲೆಗಳ ಆಧಾರದಲ್ಲಿ ಇಂದಿರಾನಗರ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಸಂಜನಾ ಹಾಗೂ ಆಡಂ ಬಿದ್ದಪ್ಪ ಗೆಳೆಯರಾಗಿದ್ರು ಎಂದು ಹೇಳಲಾಗ್ತಿದೆ. ಆದರೆ ಇತ್ತೀಚೆಗೆ ಯಾವುದೋ ಕಾರಣಕ್ಕೆ ಜಗಳ ಮಾಡಿಕೊಂಡಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಸಂಜನಾ ಗರ್ಲಾನಿ ತನ್ನ ಗೆಳೆಯ ರಾಹುಲ್ ತೋನ್ಸೆ ವಿರುದ್ಧವೂ ದೂರು ನೀಡಿದ್ರು. ಡ್ರಗ್ ಪ್ರಕರಣದಲ್ಲಿ ಸಂಜನಾ ಗರ್ಲಾನಿ ಜೊತೆಗೆ ರಾಹುಲ್ ತೋನ್ಸೆ ಸಹ ಬಂಧನಕ್ಕೆ ಒಳಗಾಗಿದ್ರು. ಈ ಸಮಯದಲ್ಲಿ ರಾಹುಲ್ ತೋನ್ಸೆ ತನ್ನ ರಾಕಿ ಬ್ರದರ್ ಎಂದು ಸಂಜನಾ ಹೇಳಿಕೊಂಡಿದ್ರು. ಆದರೆ ಕಳೆದ ಅಕ್ಟೋಬರ್ನಲ್ಲಿ ಅವರ ವಿರುದ್ಧ ವಂಚನೆ ಪ್ರಕರಣ ದಾಖಲಿಸಿದ್ರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.